ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ವಿಶೇಷ ಸಾಧನೆಗೈದು ದೇಶದ ಜನತೆಯ ಮನೆಯ ಬ್ಯಾಂಕ್ ಅಂತ ಖ್ಯಾತಿ ಗಳಿಸಿದ ಕರ್ನಾಟಕ ಬ್ಯಾಂಕ್ ವತಿಯಿಂದ ಮಂಗಳೂರು ನಗರದ ಮಣ್ಣಗುಡ್ಡದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದ ಡಿಜಿ ಸೆಂಟರ್ ನಿನ್ನೆ ಲೋಕಾರ್ಪಣೆಗೊಂಡಿದೆ. ಬ್ಯಾಂಕಿನ ಚೀಫ್ ಬಿಸಿನೆಸ್ ಆಫೀಸರ್ ಗೋಕುಲ್ದಾಸ್ ಪೈ ವಿನೂತನ ಡಿಜಿ ಸೆಂಟರ್ ಅನ್ನು ಉದ್ಘಾಟಿಸಿದರು. ಕರ್ನಾಟಕ ಬ್ಯಾಂಕಿನ ಮಣ್ಣಗುಡ್ಡ ಶಾಖೆಯ ಸೀನಿಯರ್ ಬ್ರಾಂಚ್ ಮ್ಯಾನೇಜರ್ ಉಷಾ ಎನ್ ಹೆಬ್ಬಾರ್ ದೀಪ ಬೆಳಗಿಸುವ ಮೂಲಕ ಸಭಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಬ್ಯಾಂಕಿನ ಚೀಫ್ ಬಿಸಿನೆಸ್ ಆಫೀಸರ್ ಗೋಕುಲ್ದಾಸ್ ಅವರು ಮಂಗಳೂರಿನಲ್ಲಿ ಹುಟ್ಟಿ ಬೆಳೆದು ದಾಖಲೆಯ ಶಾಖೆಗಳನ್ನು ನಿರ್ಮಾಣ ಮಾಡಿರುವ ಕರ್ನಾಟಕ ಬ್ಯಾಂಕ್ ಇಂದಿನ ಡಿಜಿಟಲ್ ಯುಗಕ್ಕೆ ಸರಿಸಾಟಿಯಾಗಿ ನಿಂತಿದೆ. 2000ನೇ ಇಸವಿಯಲ್ಲಿಯೇ ಬ್ಯಾಂಕ್ ಕೋರ್ ಬ್ಯಾಂಕಿಂಗ್ ಸೊಲ್ಯೂಷನ್ ಅನ್ನು ಪ್ರಾರಂಭ ಮಾಡಿದ್ದು ಪ್ರಥಮ ಬಾರಿಗೆ ಕರ್ನಾಟಕ ಬ್ಯಾಂಕ್ ನಮ್ಮ ದೇಶದ ಇತರ ಬ್ಯಾಂಕ್ಗಳ ಕೋರ್ ಬ್ಯಾಂಕಿಂಗ್ ಸೊಲ್ಯೂಷನ್ ಅನ್ನು ಅಳವಡಿಸಿಕೊಳ್ಳುವ ಮೊದಲೇ ಸಂಪೂರ್ಣವಾಗಿ ಕೋರ್ ಬ್ಯಾಂಕಿಂಗ್ ಸೊಲ್ಯೂಷನ್ಗೆ ಒಳಪಟ್ಟಿತ್ತು ಎಂದರು. ಇದೀಗ ಗ್ರಾಹಕ ಸ್ನೇಹಿ ಡಿಜಿ ಸೆಂಟರ್ ಅನ್ನು ಆರಂಭಿಸಿದ್ದು ಯಾರ ನೆರವಿಲ್ಲದೆ ಎಟಿಎಂ ಸೆಂಟರ್ಗೆ ಹೋಗಿ ಅಗತ್ಯ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿದರೆ ಕ್ಷಣ ಮಾತ್ರದಲ್ಲಿ ಎಟಿಎಂ ಕಾರ್ಡ್ ಗ್ರಾಹಕರ ಕೈಗೆ ಸಿಗಲಿದ್ದು ಗ್ರಾಹಕರು ಇದರ ಉಪಯೋಗವನ್ನು ಪಡೆದುಕೊಳ್ಳುವಂತೆ ಮನವಿಯನ್ನ ಮಾಡಿದರು. ನಮಸ್ಕಾರ. ಇದೀಗ ತಾನೇ ನಾವು ನಮ್ಮ ಮಂಗಳೂರಿನ ಮಣ್ಣಗುಡ್ಡದಲ್ಲಿ ಡಿಜಿ ಸೆಂಟರ್ನ ಉದ್ಘಾಟನೆಯನ್ನು ಮಾಡಿದ್ದೀವಿ. ಈ ಡಿಜಿ ಸೆಂಟರ್ನಲ್ಲಿ ಇರುವಂಥ ಈ ಮೆಷಿನ್ನಿಂದ ನಮ್ಮ ಗ್ರಾಹಕರು ಒಂದು 5 ನಿಮಿಷದೊಳಗೆ ತಮ್ಮ ಖಾತೆಯನ್ನು ತೆರೆದು ಇನ್ನೊಂದು 5 ನಿಮಿಷದೊಳಗೆ ಅವರಿಗೆ ಬೇಕಾದ ರೀತಿಯ ಡೆಬಿಟ್ ಕಾರ್ಡ್ಗಳನ್ನು ತಾವೇ ಪ್ರಿಂಟ್ ಮಾಡಿಸ್ಕೊಳ್ಬೋದು. ಈಗ ಇದು ಉದ್ಘಾಟನೆ ಸಮಯದಲ್ಲಿ ತಾವು ನೋಡಿರ್ಬೋದು. ಒಂದು 5 ನಿಮಿಷದಲ್ಲಿ ನಮ್ಮ ಒಬ್ಬರು ಅಕ್ಷಯ್ ಕುಮಾರ್ ಅನ್ನೋಂಥ ಒಬ್ಬರು ಗ್ರಾಹಕರು ತಮ್ಮ ಅಕೌಂಟನ್ನು ಓಪನ್ ಮಾಡಿ ಡೆಬಿಟ್ ಕಾರ್ಡನ್ನು ಸಹ ತೆಗೆದುಕೊಂಡಿರ್ತಾರೆ. ಅದೇ ರೀತಿ ಈ ಖಾತೆಯನ್ನು ಓಪನ್ ಮಾಡಿದ ನಂತರ ಅವರಿಗೆ ಇಮ್ಮಿಡಿಯೇಟಾಗಿ ಕೂಡಲೇ ನಾವು ಅವರ ಮೊಬೈಲ್ ಬ್ಯಾಂಕಿಂಗನ್ನು ಆ್ಯಕ್ಟಿವೇಟ್ ಮಾಡ್ತೀವಿ, ಇಂಟರ್ನೆಟ್ ಬ್ಯಾಂಕಿಂಗನ್ನು ಆ್ಯಕ್ಟಿವೇಟ್ ಮಾಡ್ತೀವಿ. ಈ ಅಕೌಂಟ್ ಓಪನ್ ಮಾಡಲಿಕ್ಕೆ ಈಗ ತಾನೇ ಅವ್ರದ್ದು ರಿಕ್ವೈರ್ಮೆಂಟ್ ಅಂದರೆ ಅವ್ರದ್ದು ಪ್ಯಾನ್ ಕಾರ್ಡು ಹಾಗೂ ಆಧಾರ್ ಕಾರ್ಡು ಇದೆರಡು ತೊಗೊಂಬಂದರೆ ಒಂದು 5 ನಿಮಿಷದಲ್ಲಿ ತಮ್ಮ ಅಕೌಂಟನ್ನು ಓಪನ್ ಮಾಡ್ಬೋದು. ಅಕೌಂಟ್ ಓಪನ್ ಆದ ನಂತರ ತಾವು ಬ್ರ್ಯಾಂಚಿಗೆ ಹೋಗಿ ತಮ್ಮ ಕೆಲಸ ಮಾಡ್ಕೋಬೋದು. ಅಥವಾ ಇದ್ರ ಪಕ್ಕದಲ್ಲಿ ಒಂದು ಲಾಬಿ ಇದೆ, ಅಲ್ಲಿ ಹಣ ಜಮಾ ಮಾಡುವಂಥದ್ದಿದೆ, ಹಣದ ವಿಡ್ರಾವಲ್ ಮಾಡುವಂತಿದೆ, ಪಾಸ್ಬುಕ್ ಬೇಕಾದ ಪಾಸ್ಬುಕ್ಕನ್ನು ಪ್ರಿಂಟ್ ಮಾಡ್ಕೊಳ್ಳುವಂಥ ಎಲ್ಲ ವ್ಯವಸ್ಥೆ ಇರ್ತದೆ. ಇದರಿಂದ ಖಂಡಿತ ನಮ್ಮ ಜನರಿಗೆ ತುಂಬ ಅನುಕೂಲ ಆಗ್ತದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಹಾಗೂ ಇದು ಫುಲ್ಲಿ ಇಟ್ಸ್ ಎ ಪೇಪರ್ಲೆಸ್ ಜಾಬ್, ಇಟ್ಸ್ ಫುಲ್ಲಿ ಡಿಜಿಟಲ್. ಇನ್ನು ಬ್ಯಾಂಕಿನ ಬಿಬಿಡಿಸಿಯ ಜನರಲ್ ಮ್ಯಾನೇಜರ್ ರಾಜಾ ಬಿಎಸ್ ಮಾತನಾಡಿ ಕರ್ನಾಟಕ ಬ್ಯಾಂಕ್ ಗ್ರಾಹಕರ ಅವಶ್ಯಕತೆಯನ್ನು ಮನಗಂಡು ನಗರದ ಮಣ್ಣಗುಡ್ಡೆಯಲ್ಲಿ ಡಿಜಿ ಸೆಂಟರ್ ಅನ್ನು ಪ್ರಾರಂಭಿಸಿದೆ. ಇನ್ನು ಮುಂದಿನ ದಿನಗಳಲ್ಲಿಯೂ ಬ್ಯಾಂಕ್ ತಮ್ಮ ನೆಚ್ಚಿನ ಗ್ರಾಹಕರಿಗೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಇನ್ನೂ ಹಲವು ಆಧುನಿಕ ತಂತ್ರಜ್ಞಾನಗಳ ಪರಿಚಯ ಮಾಡಿಕೊಡಲಿದೆ ಎಂದರು. Contribution of our Mannagudda branch team members in wonderfully arranging this function, as well as for recognizing the value of these technology initiatives and calling the important customers here, and compliments to each and every customers who have supported the Karnataka Bank initiatives. ನೀವೆಲ್ಲ ಕರ್ನಾಟಕ ಬ್ಯಾಂಕನ್ನು ಇಲ್ಲಿವರೆಗೆ 98 ವರ್ಷದ ನವ ಯುವಕನನ್ನಾಗಿ ಮಾಡಿದ್ದೀರಿ. 98 ವರ್ಷ ಏಜ್ ಅಂತ ನಾವು ಹೇಳೋದಿಲ್ಲ, ನವ ಯುವಕ ಅಂತ ಹೇಳ್ತೇವೆ. ಮತ್ತು ನಿಮ್ಮ ಎಲ್ಲ ಸಹಕಾರಗಳು ಇನ್ನು ಮುಂದೆ ಕೂಡ ಬ್ಯಾಂಕಿಂಗ್ ಇರಲಿ. ಅದೇ ರೀತಿಯಲ್ಲಿ ಕಸ್ಟಮರ್ ಸರ್ವಿಸ್ ವಿಷಯದಲ್ಲಿ ಕರ್ನಾಟಕ ಬ್ಯಾಂಕಿನ ಸರ್ವಿಸ್ ನಿಮಗೆ ಗೊತ್ತೇ ಇದೆ. ಅದು ಖಂಡಿತ ಇನ್ನು ಮುಂದೆ ಕೂಡ ನಮ್ಮ ಮಂಗಳೂರು ಮಣ್ಣಗುಡ್ಡ ಮತ್ತು ಇತರ ಬ್ರಾಂಚ್ಗಳ ಟೀಮ್ನಿಂದ ನಿಮಗೆ ಖಂಡಿತವಾಗಿಯೂ ದೊರಕಲಿಕ್ಕಿದೆ. ಮತ್ತು
ಗ್ರಾಹಕ ಸ್ನೇಹಿಯಾಗಿ ಮತ್ತು ಫ್ಯೂಚರ್ ಥಿಂಕಿಂಗ್ನೊಂದಿಗೆ ಕರ್ನಾಟಕ ಬ್ಯಾಂಕ್ ಸದಾ ನಿಮ್ಮೊಟ್ಟಿಗಿರುತ್ತೆ. ನಿಮ್ಮ ಆಶೀರ್ವಾದ ನಮ್ಮ ಬ್ಯಾಂಕಿಗೆ ಯಾವಾಗಲೂ ಇರಲಿ ಅಂತ ಹೇಳ್ತಾ ಎರಡೇ ಮಾತುಗಳನ್ನು ಮುಗಿಸ್ತೇನೆ. ಇನ್ನು ಕಾರ್ಯಕ್ರಮದಲ್ಲಿ ಸಿಎ ಎಸ್ ನಾಯಕ್, ಬ್ಯಾಂಕಿನ ಇತರ ಅಧಿಕಾರಿ, ಸಿಬ್ಬಂದಿ ವರ್ಗ, ಗ್ರಾಹಕರು ಉಪಸ್ಥಿತರಿದ್ದರು. ಇನ್ನು ಈ ಡಿಜಿ ಕೇಂದ್ರವು ಗ್ರಾಹಕ ಸ್ನೇಹಿ ಡಿಜಿಟಲ್ ಬ್ಯಾಂಕಿಂಗ್ ವ್ಯವಸ್ಥೆಯಾಗಿದ್ದು, ಏಸ್ ಅಕೌಂಟ್ ತೆರೆಯೋದು, ಡೆಬಿಟ್ ಕಾರ್ಡ್ಗಳ ವಿತರಣೆ, ಕ್ಯಾಶ್ ವಿಡ್ರಾವಲ್, ಕ್ಯಾಶ್ ಡಿಪಾಸಿಟ್, ಸಣ್ಣ ಸಾಲಗಳ ತ್ವರಿತ ಮಂಜೂರಾತಿ ಮುಂತಾದ ಅನೇಕ ಸೇವೆಗಳನ್ನು ನೀಡುತ್ತೆ.